ಮುಖ್ಯಮಂತ್ರಿಗಳು ಹೋಗಿ ಮಾಡಿದರು. ನಾವು ಅಧಿಕೃತ ಹೇಳಿದರೆ ಸಮಸ್ಯೆ ಆಗುತ್ತೆ. ಒಳ್ಳೇದಾಯ್ತಲ್ಲ, ನಿಮ್ಮ ಸಮಸ್ಯೆ ಪರಿಹಾರ ಆಯ್ತಲ್ಲ. ನಮಗೆ ಒಳ್ಳೇದಾಯ್ತಲ್ಲ. ಅವರು ನಾವು ಅಲ್ಲಿಯ ಬಗ್ಗೆ ನಾವಿಲ್ಲಿ ಯಾಕೆ ಹೇಳೋದು? ಬೇಡ ಅಂತಂದರೆ ನಮ್ಮ ಪ್ರಕಾರ ಸಂಪ್ರದಾಯ ರಕ್ಷಣೆ ಆಗಬೇಕು ಅಂಥೇಳಿ. ಯಾಕೆ ಹೋಗಬಾರ್ದು ಅಂತ ನಾವು ವಿಮರ್ಶೆ ಮಾಡಿದರೆ ಅದರಲ್ಲಿ ಆಚಾರ ವಿಚಾರ ಸಂಯಮ ಅಂತಿದೆ. ಸಂಯಮ ಅಂತಂದರೆ ಅಲ್ಲಿ ಹೋಗುವವರು ಕೆಲವು 48 ದಿವಸ ವ್ರತಗಳನ್ನೆಲ್ಲ ಮಾಡಿ ಹೋಗಬೇಕು ಅಂತಿದೆ. ಈಗಿನ ಕಾಲದಲ್ಲಿ ಏನಿಲ್ಲ, ಈ ಬೆಳಿಗ್ಗೆ ಹಾಕ್ತಾರೆ, ಮಧ್ಯಾಹ್ನ ಹೋಗ್ತಾರೆ. ಅಂಥದ್ರಲ್ಲಿ ಆ ನಿಯಮಗಳನ್ನು ಮಾಡಿಸಲಿಕ್ಕೆ ಕಷ್ಟ ಆಗುತ್ತೆ. ಇಲ್ಲದಿದ್ದರೆ ಮುಖ್ಯ ಉದ್ದೇಶ ಇದ್ದದ್ದೇ ಸಂಯಮ ಅದರಲ್ಲಿ. ಮತ್ತು ಇದರಲ್ಲಿ ನಮ್ಮ ಬಹಳ ಮುಖ್ಯವಾಗಿ ಅದರಲ್ಲಿ ಬರುವಂಥದ್ದು ಬ್ರಹ್ಮಚರ್ಯಕ್ಕೆ ಪ್ರಾಧಾನ್ಯತೆ ಇದ್ದದ್ದು. ಅಲ್ಲಿ ನಮ್ಮ ಶಬರಿಮಲೆಯಲ್ಲಿ ಇರುವಂಥದ್ದು ಬ್ರಹ್ಮಚರ್ಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು. ಯಾರೇ ಈಗ ಬದುಕಿನಲ್ಲಿ ರಾಮಚಂದ್ರನನ್ನು ಯಾಕೆ ಆದರ್ಶ ಅಂತ ಹೇಳಿ ಏಕಪತ್ನಿ ವ್ರತಾಸ್ಥ ಅಂತ ಹೇಳಿ, ಅವನು ಸಂಸಾರಿಯೇ ಆದರೂ ಬ್ರಹ್ಮಚಾರಿ. ಯಾಕೆ ಅಂತಂದರೆ ಅವನು ಸಂಸಾರದಲ್ಲಿದ್ದರೂ ಏಕಪತಿ ವ್ರತ ಆದ್ದರಿಂದ ಅವನಿಗೆ ಮಾನ್ಯತೆಯನ್ನು ನಾವು ಕೊಡ್ತೇವೆ. ಈಗ ಅದೇ ನಮ್ಮ ಕಲಿಯುಗದಲ್ಲಿ ನಮಗೆ ಅದನ್ನು ಪಾಲನೆ ಮಾಡಲಿಕ್ಕಾಗೋದಿಲ್ಲ, ಮಾಡಬೇಕು ಎಲ್ಲರೂ. ಅದಕ್ಕೆಲ್ಲ ಇವೆಲ್ಲ ಕೆಲವು ನಿಯಮಗಳನ್ನು ಅವರು ಹಿರಿಯವರು ಮಾಡಿದ್ದಾರೆ. ಈಗ ಹೆಣ್ಮಕ್ಳೇ ಹೋಗಬಾರ್ದು ಅನ್ನುವಂಥದ್ದು ಚರ್ಚೆ ಅಲ್ಲ ಅಲ್ಲಿ. ಹಾಗೆ ಈಗ ಅವರು ಹೋದರೆ ಏನಾಗೋದಿಲ್ಲ, ನಾಳೆ ಒಂದು ಪ್ರೆಸ್ ಹೆಡ್ಡಿಂಗ್ ಬರ್ತದೆ ಅಷ್ಟೇ, ಮತ್ತೇನಾಗೋದಿಲ್ಲ.